ಜೈ ಶ್ರೀರಾಮ್. ಇವತ್ತು ನೋಡಿ ನಮ್ಮ ಉಡುಪಿಯಲ್ಲಿ ಮಾಡುವಂಥ ಫುಲ್ ಮೀಲ್ ಪ್ಲ್ಯಾನ್ ಜೊತೆಗೆ ಬಂದಿದ್ದೀನಿ. ವಿಡಿಯೋ ತುಂಬ ಲೆಂತಿಯಾಗಿದೆ, ಒಂದು 30 ನಿಮಿಷದ ವಿಡಿಯೋ ಆಗಿದೆ. ಅದನ್ನ ಕಟ್ ಮಾಡಿದರೆ ಅದರ ಚಾರ್ಮ್ ಇರೋದಿಲ್ಲ ಅಂತಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ. ಫುಲ್ ಹಾಕಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಫಸ್ಟು 1.5 ಲೀಟ್ರ್ ಹಾಲು ಕುದಿಯೋಕ್ಕಿಟ್ಟು ಬಾಸ್ಮತಿ ರೈಸನ್ನ ತೊಳೆದು ನೆನೆಸಿಟ್ಟಿದ್ದೀನಿ, ನೋಡ್ಬೋದು. ಅದರಿಂದ ಪಾಯಸ ಮಾಡೋಣ. ಒಲೆ ಉರಿ ಹಚ್ಚಿ ಅನ್ನಕ್ಕಿಟ್ಟಿದೆ, ನೀವು ನೋಡ್ಬೋದಲ್ಲಿ. ನೋಡಿ, ಹಾಲು ಕುದೀತಿದ್ದಂಗೆ ಬಾಸ್ಮತಿ ರೈಸ್ ತೊಳೆದಿದ್ದನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಬಾಸ್ಮತಿ ರೈಸ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ. ಸ್ವಲ್ಪ ಜಾಸ್ತಿ ಬೇಯಿಸೋದೇನು ಬೇಡ. ಆನಂತರ ಏನು ಗೊತ್ತಾ, ಬೇಳೆನ ಬೇಯಕ್ಕಿಟ್ಟೆ, ತೊಗರಿ ಬೇಳೆನ 1.5 ವಾಟಿ ನನ್ನ ಕಪ್ಪಲ್ಲಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ತುಪ್ಪ ಹಾಕಿ ಬೇಯಕ್ಕಿಡಬೇಕು. ಪಕ್ಕದಲ್ಲಿ ಪಾಯಸ ಬೇಯ್ತಾ ಇರೋದನ್ನ ನೀವು ಕಾಣ್ಬೋದು. ಆನಂತರ ನೋಡಿ, ಬದನೆಕಾಯಿ ಪಲ್ಯ ಮಾಡೋಣ ಅಂತ. ಬದನೆಕಾಯಿ ಪಲ್ಯಕ್ಕೆ ಬದನೆಕಾಯಿ ಕಟ್ ಮಾಡಿ ಅದನ್ನ ನೀರಲ್ಲಿ ಹಾಕಿಡಬೇಕು. ಸ್ವಲ್ಪ ಕಹಿ ಅಂಶ ಹೋಗುತ್ತೆ ಅದು. ಏನು ಗೊತ್ತಾ, ಈ ಥರ ಎಲ್ಲ ಅಡುಗೆ ಮಾಡಬೇಕಿದ್ರೆ ನಮಗೆ ಕ್ಲೀನಾಗಿ ಜಾಸ್ತಿ ನೋಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಗಲೀಜೆಲ್ಲ ಇರ್ಬೋದು, ಅದನ್ನ ಜಾಸ್ತಿ ನೋಡಲಿಕ್ಕೆ ಹೋಗಬೇಡಿ. ಆನಂತರ ಈ ಬದನೆಕಾಯಿದ್ದು ಮೊಸರು ಬಜ್ಜಿ ಕೂಡ ಮಾಡ್ತೀವಿ ನಾವು, ಅದು ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾವು ಮಸಾಲೆಗೆ ಏನು ಗೊತ್ತಾ, ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಜೊತೆಗೆ ಒಂದ ಸಾಂಬಾರು ಪುಡಿ ಅಥವಾ ಮತ್ತೊಂದು ಸ್ವಲ್ಪ ಇದು ಹಾಕ್ಬೋದು. ಏನು ಗೊತ್ತಾ, ಕೊತ್ತಂಬರಿ ಮತ್ತು ಮೆಣಸನ್ನು ಅದನ್ನ ಪುಡಿ ಮಾಡಿನೂ ಹಾಕ್ಬೋದು. ನೋಡಿ, ಸೌತೆ ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ಬೋದು. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ನೀರು ಹಾಕಿ ಬೇಯಕ್ಕಿಡಬೇಕು. ಇದಕ್ಕೆ ಹೆಸರು ಕಾಳು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ, ಅಂದರೆ ಬೋಳು ಹುಳಿ, ತೆಂಗಿನಕಾಯಿ ಹಾಕದೆ. ಅಷ್ಟೊತ್ತಿಗೆ ಈ ಪಾಯಸಕ್ಕೆ ರೆಡಿ ಮಾಡೋಣ. ನೋಡಿ, 1.5 ಕಪ್ಪಷ್ಟು ನಾನು ಇದು ತಗೊಂಡಿದ್ದೀನಿ, ಯಾವುದು ಬಾಸ್ಮತಿ ರೈಸಿಗೆ, ಅಷ್ಟೇ ಸಕ್ಕರೆ. ಆನಂತರ ನೋಡಿ, ಅದಕ್ಕೆ ಸ್ವಲ್ಪ ಒಂದು 15ರಿಂದ 20 ಬಾದಾಮಿ, ಒಂದು ಸ್ವಲ್ಪ ಕೇಸರಿ, ಇದು ತುಂಬ ಚೆನ್ನಾಗಿ ಬಣ್ಣ ಕೊಡುತ್ತೆ. ಕೆಲವರು ಫುಡ್ ಕಲರ್ ಹಾಕೋರು ಇದ್ದಾರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ಏಲಕ್ಕಿ, ನಾವು ಮಿಕ್ಸಿ ಮಾಡಬೇಕಿದ್ರೆ ಏಲಕ್ಕಿನ ಹಾಕೊಂಡ್ಬಿಟ್ರೆ ಸುಲಭ ಆಗುತ್ತೆ. ಇದು ಬಾದಾಮಿ ಹಾಕೋದ್ರಿಂದ ಸ್ವಲ್ಪ ದಪ್ಪನೂ ಬರುತ್ತೆ, ತುಂಬ ಟೇಸ್ಟಿಯಾಗಿಯೂ ಬರುತ್ತೆ. ಈ ಥರ ಒಂದು ಸಲ ಪಾಯಸ ಮಾಡಿ ನೋಡಿ. ಅಕ್ಕಿನ ಹುರಿಬೇಕಾದಂಥ ಅವಶ್ಯಕತೆ ಇಲ್ಲ ಇದರಲ್ಲಿ. ನೋಡಿ, ಅಷ್ಟೊತ್ತಿಗೆ ಇದು ಪಾಯಸ ರೆಡಿ ಆಗಿತ್ತು. ಅದಕ್ಕೆ ನಾವು ಇದನ್ನೆಲ್ಲ ಹಾಕ್ಕೊಳ್ಳೋಣ ಈಗ, ಮಿಕ್ಸಿ ಮಾಡಿದ್ದು. ಆನಂತರ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಬೇಕು. ನಾನು ಕೇಸರಿ ಬಾತು ಕೂಡ ಮಾಡಿದ್ದೆ, ಅದರ ಜೊತೆ ಒಟ್ಟಿಗೆ ನಾನು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೆ, ಚಿತ್ರಾನ್ನಕ್ಕೆ, ಪಾಯಸಕ್ಕೆ, ಕೇಸರಿ ಬಾತಿಗೆ. ನೋಡಿ, ಇದು ಹಾಕಿ ನೋಡಿ ಎಷ್ಟು ಚೆನ್ನಾಗಿ. ಈಗ ನೋಡಿ, ಈ ವೈಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ಗೊತ್ತಾ. ಲೈಟ್ ಕ್ರೀಮ್ ಕಲರ್ ಥರ ಬಂದುಬಿಡುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಎಲ್ರಿಗೂ ಇಷ್ಟ ಆಗಿತ್ತು ಈ ಪಾಯಸ. ಅಮ್ಮ ಅಪ್ಪ ಎಲ್ಲ ಬಂದಿದ್ದರು ಆವತ್ತು. ಆಮೇಲೆ ನಮ್ಮ ಒಬ್ಬರು ಚಿಕ್ಕಪ್ಪ ಇದ್ದರು, ಅವರು ಕೂಡ ಬಂದಿದ್ದರು, ನೋಡ್ಬೋದು. ಇದು ಪಾಯಸ ರೆಡಿ ಆಯಿತು. ಒಂದು ಕುದ್ರೆ ನೋಡಿ, ಅದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಬೇಕು. ನಿಮಗೆ ಏಲಕ್ಕಿ ಬೇಡ ಅಂತನ್ನೋರು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಳ್ಬೋದು. ಏನು ಗೊತ್ತಾ, ನಾನು ಫಂಕ್ಷನ್ ಇದ್ದಾವತ್ತು ಇದನ್ನ ಬೆಳಗ್ಗೆ ದೇವರಿಗೆ ಎಲ್ಲ ಮಾಡಿರ್ತೀನಿ, ಆದ ಕಾರಣ ವೆನಿಲಾ ಎಸೆನ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು. ನೋಡಿ, ದ್ರಾಕ್ಷಿ ಗೋಡಂಬಿ ಹುರಿದು 2ಕ್ಕೂ 3ಕ್ಕೂ ಆಗುವಂಗೆ, ಚಿತ್ರಾನ್ನಕ್ಕೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ನಾವು ಬಾದಾಮಿ ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಹಾಕೋಬೋದು ಈ ದ್ರಾಕ್ಷಿ ಗೋಡಂಬಿನ. ಇದು ಆಗಿಬಿಡ್ತು, ನೀವು ನೋಡ್ಬೋದು. ಆನಂತರ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಬದನೆಕಾಯಿ ಪಲ್ಯಕ್ಕೂ ಒಗ್ಗರಣೆ ಆಗುತ್ತೆ, ಆಮೇಲೆ ಚಟ್ನಿ ಗಿಟ್ನಿಗೆಲ್ಲ ಒಗ್ಗರಣೆ ಬೇಕಾರೆ ಅದಕ್ಕೂ ನಾವು ಮಾಡ್ಕೊಂಡಂಗೆ ಆಗುತ್ತೆ. ಎಲ್ಲ ಈ ಸಾಸಿವೆ, ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿ, ಉದ್ದಿನಬೇಳೆ ಸಾಸಿವೆ ಚಟಪಟ ಅಂದಾಗ ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಇಂಗು ಹಾಕ್ಕೊಂಡು ಎಲ್ಲ ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೊಳ್ಳಿ. ಚಟ್ನಿಗೆ, ಕೋಸಂಬರಿಗೆ ಎಲ್ಲ ಬೇಕಾಗತ್ತೆ. ತಂಬುಳಿಗೆ ಮತ್ತು ಸಾರಿಗೆ ಮತ್ತು ತೋವೆಗೆ ನಾವು ಜೀರಿಗೆ, ತುಪ್ಪ ಒಗ್ಗರಣೆ ಕೊಡಬೇಕಾಗತ್ತೆ. ಬಾಕಿದ್ದಕ್ಕೆಲ್ಲ ಈ ಒಗ್ಗರಣೆ ನಡೆಯುತ್ತೆ. ನೋಡಿ, ತೆಗೆದಿಟ್ಕೊಂಡಿದ್ದೀನಿ, ಕಾಣ್ಬೋದು. ಆನಂತರ ನೀರಲ್ಲಿ ಹಾಕಿಟ್ಟ ಬದನೆಕಾಯಿನ
ಅದಕ್ಕೆ ಹಾಕಿ ನೋಡಿ ಹಾಕ್ಕೊಳ್ಳಿ. ಅದನ್ನ ನೀಟಾಗಿ ಫ್ರೈ ಮಾಡಿ, ಯಾಕಂದರೆ ಸ್ವಲ್ಪ ಕಹಿ ಎಲ್ಲ ಹೋಗುತ್ತೆ. ಎಣ್ಣೆ ಎಲ್ಲದಕ್ಕೂ ಹಿಡಿಸ್ಬೇಕು, ಅದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ, ಈ ಥರ ಟಾಸ್ ಮಾಡಿದರೂ ನಡೆಯುತ್ತೆ ನಿಮಗೆ ಗೊತ್ತಾಗೋದಾದರೆ. ಆನಂತರ ನೋಡಿ ಅದಕ್ಕೆ ಅರಿಶಿನ, ಉಪ್ಪು, ಬೆಲ್ಲ, ನಿಮಗೆ ಬೇಕಂದರೆ ಸಾರಿನ ಪುಡಿನ, ಸಬ್ಜಿ ಮಸಾಲಾನ ಯಾವುದಾದ್ರು ಹಾಕೋಬೋದು. ಅದಕ್ಕೆ ಒಟ್ಟಿಗೆ ಹಾಕಿ ಬೇಯಿಸಿದ್ರೆ ನಡೆಯುತ್ತೆ. ಇದಕ್ಕೆ ತೆಂಗಿನಕಾಯಿ ಮಸ್ಟ್ ಆ್ಯಂಡ್ ಶುಡ್ ಅಲ್ಲ, ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗೆಯೇ ತುಂಬ ಚೆನ್ನಾಗಾಗುತ್ತೆ. ಆನಂತರ ಬೆಲ್ಲ ಕೂಡ ಅಷ್ಟೇ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆಯೇ ಮಾಡ್ಬೋದು. ನಮ್ಮನೆಲ್ಲ ಸ್ವಲ್ಪ ಸಿಹಿ ಇಷ್ಟಪಡ್ತಾರೆ, ಅದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತೀನಿ. ನೋಡಿ, ಉಪ್ಪು ಹಾಕ್ಕೊಂಡಾಯಿತು. ಸ್ವಲ್ಪ ಹುಣಸೆ ರಸ ಹಾಕಿದ್ದು ಮೋಸ್ಟ್ಲಿ ಎಲ್ಲೋ ವೀಡಿಯೋ ಮಿಸ್ ಆಗಿದೆ. ಆನಂತರ ಬೆಲ್ಲ, ಹುಣಸೆ ರಸ ಸ್ವಲ್ಪ ಅರ್ಧ ಚಮಚೆಯಷ್ಟು ಸಾಕು, ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಅದರಲ್ಲೇ ಬೇಯಬೇಕು. ಬದನೆಕಾಯಿ ಬೇಯಿಸೋದು ನಿಮಗೆ ಗೊತ್ತಿರ್ಬೋದು. ಎಳೆ ಬದನೆ ಆಗಬೇಕು, ಅದು ತುಂಬ ಇಂಪಾರ್ಟೆಂಟು. ನೋಡಿ, ಆನಂತರ ಬೆಲ್ಲ, ಮಸಾಲೆ ಪುಡಿ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಎಲ್ಲ ಹಾಕಿ ಒಟ್ಟಿಗೆ ಮುಚ್ಚಿ ಬೇಯಿಸಿಡ್ಬೋದು. ನಾನು ನೋಡಿ ಖಾರದ ಪುಡಿ ಸ್ವಲ್ಪ, ಆಮೇಲೆ ಸಬ್ಜಿ ಮಸಾಲ ಅಂತ ಇರುತ್ತೆ ಪತಂಜಲಿಯವ್ರದ್ದು, ಅದನ್ನೂ ಹಾಕ್ಕೊಂಡೆ ನಾನು. ಇಲ್ಲ ಸಾಂಬಾರು ಪುಡಿ ಹಾಕ್ತೀನಂದ್ರೂ ನಡೆಯುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಈ ಥರ ಅಡುಗೆ ಒಂದು ಸಲ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ ಬರುತ್ತೆ. ನೋಡಿ, ಇದಾಗ್ಬಿಡ್ತು. ಪಕ್ಕಕ್ಕೆ ಸ್ಟವ್ ಶಿಫ್ಟ್ ಮಾಡಿ. ನೋಡಿ, ಈಗ ಸೌತೆಕಾಯಿ ಬೆಂದಿದ್ದಕ್ಕೆ ಅದಕ್ಕೆ ಮಸಾಲೆಗಳನ್ನೆಲ್ಲ ಹಾಕ್ತಾ ಬರೋಣ. ನೋಡಿ, ಉಪ್ಪು, ಆನಂತರ ಸ್ವಲ್ಪ ಹುಣಸೆ ರಸ, ಬೆಲ್ಲ, ಕಾಯಿ ಮೆಣಸು, ಇಂಗು ಇದನ್ನೆಲ್ಲ ಹಾಕ್ಕೊಳ್ಬೇಕು. ಇದಕ್ಕೆ ಸಾಂಬಾರು ಪುಡಿ, ಸಾರಿನ ಪುಡಿ ಹಾಕಿದರೂ ನಡೆಯುತ್ತೆ, ಹಾಕದಿದ್ದರೂ ಸ್ವಲ್ಪ ಕಾಯಿ ಮೆಣಸು ಜಾಸ್ತಿ ಹಾಕಿದರೂ ತುಂಬಾ ಅದ್ಭುತವಾಗಿ ಬರುತ್ತೆ ಇದು. ಇದಕ್ಕೆ ಕಾಳು, ನಾನು ಹೆಸರು ಕಾಳು ನೆನೆಸಿಟ್ಟು ಬೇಯಿಸಿಬಿಟ್ಟು ಹಾಕಿದ್ದೆ. ಆನಂತರ ಕೊನೆಗೆ ಒಂದು ಒಗ್ಗರಣೆ, ಬೇಳೆ ಬೇಯಿಸಿದ್ದನ್ನು ಹಾಕ್ಕೊಳ್ಬೇಕು. ಒಂದು ಕುದಿ ಬಂದ ತಕ್ಷಣ ನಾವು ಬಾಕಿದೆಲ್ಲ ಕೆಲಸ ಮಾಡ್ಬೋದು. ನೋಡಿ, ಬೇಳೆ ಹಾಕ್ಕೊಳ್ತಾ ಇದ್ದೀವಿ, ನೋಡ್ಬೋದು. ಯಾವತ್ತು ಹುಣಸೆ ಹಣ್ಣು ಹಾಕಿದ್ದಕ್ಕೆ ಹೆಸರು ಬೇಳೆ ಹಾಕಬಾರ್ದು, ತೊಗರಿ ಬೇಳೆನೇ ಹಾಕಬೇಕು ಅಂತ ಹೇಳ್ತಾರೆ. ನಾನು ಯಾವುದೋ ಪುಸ್ತಕದಲ್ಲಿ ಓದಿದ್ದು, ವಿಷ್ಣು ಪಂಚಕ ಮಾಡ್ತಾ ಇರಬೇಕಿದ್ರೆ ನೋಡಿದ್ದು. ಇದು ಒಂದು ಕುದಿ ಬಂದರೆ ಆಗಿಬಿಡ್ತು. ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಇದೆಲ್ಲ ಹಾಕ್ಕೊಂಡ್ಬಿಟ್ರೆ ಆಗಿಬಿಡ್ತು. ನೋಡಿ, ಕಾಯಿ ಮೆಣಸು ಹಾಕಿದ್ದೀನಿ. ಈ ಬೋಳು ಹುಳಿಗೆ ಕಾಯಿ ಮೆಣಸು, ಇಂಗು, ಕರಿಬೇವಿನ ಸೊಪ್ಪಿನ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಅದೇ ಸಾರಿನ ಪುಡಿ, ಸಾಂಬಾರು ಪುಡಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಡ ಅಂತನೋರು ಸಾರು ಸಾಂಬಾರಿನ ಪುಡಿ ಅದನ್ನ ಸ್ಕಿಪ್ ಮಾಡಿ, ಸಾರಿ. ಇದೊಂದು ಕುದಿ ಬಂದರೆ ಆಗೇ ಬಿಡ್ತು. ಕಾಳು ಆನಂತರ ಬೆಂದ ನಂತರ ಹಾಕ್ಕೊಂಡಿದ್ದೆ, ಯಾಕಂದರೆ ಅದು ಪ್ರೆಷರ್ ಡೌನ್ ಆಗಿರಲಿಲ್ಲ. ಕುಕ್ಕರಲ್ಲಿ, ಚಿಕ್ಕ ಕುಕ್ಕರಲ್ಲಿ ಇಟ್ಟು ಮಾಡಿದ್ದೆ, ನೋಡ್ಬೋದು. ಒಂದೇ ಒಂದು ಚಮಚ ಸಾಂಬಾರಿನ ಪುಡಿ ಹಾಕಿ ತುಂಬಾ ಚೆನ್ನಾಗಿ ಬಂದಿತ್ತು ಬೋಳು ಹುಳಿ. ಈಗ ನೋಡಿ, ಚಂದದ ಕೇಸರಿ ಬಾತ್ ಒಂದು ಮಾಡ್ಕೊಳ್ಳೋಣ. ನಾನು 1.5 ಕಪ್ಪಷ್ಟು ರವೆಗೆ 3/4 ಕಪ್ಪಷ್ಟು ತುಪ್ಪ ಬೇಕು. ಅಳತೆ ಹಾಗೆ 1.5 ಕಪ್ಪಷ್ಟು ರವೆ, 3/4 ಕಪ್ ತುಪ್ಪ, 1.5 ಕಪ್ಪಷ್ಟು ಸಕ್ಕರೆ, ಇಷ್ಟು ಬೇಕಾಗತ್ತೆ. ಒಂದು 4-5 ಕಾಳು ಏಲಕ್ಕಿ ಅಥವಾ ಲವಂಗ
ಏನಾದರೂ ಹಾಕ್ಕೊಳ್ಳಿ. ಫಸ್ಟ್ ನೋಡಿ ತುಪ್ಪನ ಕಾಯಕ್ಕಿಟ್ಟು ರವೆನ ಹುರ್ಕೊಳ್ಳಿ ನೀಟಾಗಿ. ರವೆ ಘಮ ಬರೋ ತನಕ ಹುರಿಯೋದು ಈ ಕೇಸರಿ ಬಾತಲ್ಲಿ ತುಂಬ ಇಂಪಾರ್ಟೆಂಟು. ಕ್ಲಿಯರಾಗಿ ಕರೆಕ್ಟಾಗಿ ತೋರಿಸಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಹುರಿದು ಅದು ಏನು ಗೊತ್ತಾ, ಗೋಲ್ಡನ್ ಬ್ರೌನ್ ಕಲರಿಗೆ ಬರುತ್ತೆ ಅದು. ಪಕ್ಕದಲ್ಲಿ ಏನು ಗೊತ್ತಾ, ನಾವು 1.5 ಅಳತೆಯಷ್ಟು ಇದು ಹಾಕ್ಕೊಂಡ್ರೆ ನೋಡಿ ಸಕ್ಕರೆ ನೀವು ನೋಡ್ಬೋದು. ನಿಮಗೆ ಸಿಹಿ ಸರಿಯಾಗಿ ಬೇಕು ಅಂದರೆ ಈಕ್ವಲ್ ಹಾಕ್ಕೊಳ್ಳಿ, ಕಡಿಮೆ ಸಾಕು ಅಂತನ್ನೋರು ಸ್ವಲ್ಪ ಕಡಿಮೆ ಸಕ್ಕರೆ ಹಾಕ್ಕೊಳ್ಳಿ. ಒಂದು ಅಳತೆಗೆ 1.5 ಅಷ್ಟು ಸಕ್ಕರೆ ಹಾಕೋರು ಇರ್ತಾರೆ ನೋಡಿ. ಅಷ್ಟೊತ್ತಿಗೆ ನೋಡಿದ್ದು ಸಕ್ಕರೆ, ಕೇಸರಿ, ಒಂದು 10-20 ಬಾದಾಮಿ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ಲವಂಗ ಅಥವಾ ಏಲಕ್ಕಿ. ನೋಡಿ ನಾನು ಲವಂಗ ಹಾಕ್ಕೊಂಡಿದ್ದೀನಿ, ಯಾವುದಕ್ಕೆ ಪಾಯಸಕ್ಕೆ ನಾನು ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಇದನ್ನ ಪುಡಿ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಇದನ್ನ ಹುರಿತಾ ಪಕ್ಕದಲ್ಲಿ 1.5 ಚಿಟಿಕೆ ಉಪ್ಪು ಕೂಡ ಹಾಕಬೇಕು. 1.5 ಅಳತೆಗೆ ಅಳತೆ ರವೆ ತಗೊಂಡ್ರೆ 2 ಅಂದರೆ ಅದರ ಡಬಲ್ 2 ಪಾಲು ನಾವು ನೀರು ತಗೊಂಡು ಕುದಿಯೋಕ್ಕೆ ಇಟ್ಟಿಡಬೇಕು. ಕುದಿಯೋ ನೀರನ್ನು ನೋಡಿ, ಇದು ಹುರಿದ ನಂತರ ಗೋಲ್ಡನ್ ಬ್ರೌನ್ ಆಗುತ್ತೆ, ಘಮ ಬರುತ್ತೆ ನಿಮಗೆ. ಅಷ್ಟೊತ್ತಿಗೆ ಅದನ್ನ ಹಾಕಿ ಬೇಯಿಸಬೇಕು. ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ. ಹೆಚ್ಚಾದ ಸ್ವಲ್ಪ ಪಾಕ ಬರಲಿಕ್ಕೆ ಸ್ವಲ್ಪ ಕಿರಿಕಿರಿ ಮಾಡುತ್ತೆ ಅಷ್ಟೇ. ಬಟ್ ರವೆ ಬೆಂದಿರಬೇಕು, ಅದು ತುಂಬ ಇಂಪಾರ್ಟೆಂಟು. ತೀರಾ ಬೆಜ್ಜಾಗೋದು ಬೇಡ, ಲೈಟಾಗಿ ಬೇಯಲಿ ಅದು. ಬೇಯೋ ತನಕ ನೀವು ನೀರು ಹಾಕಿ, ರವೆ ಬೇಯೋ ತನಕ ಈ ಸಕ್ಕರೆ ನಾವು ಪುಡಿ ಮಾಡಿರ್ತೀವಲ್ಲ ಅದನ್ನ ಹಾಕ್ಕೊಳ್ಬಾರ್ದು ನಾವು. ಅದು ಸಕ್ಕರೆ ಹಾಕಿದ ನಂತರ ಬೇಯೋದಿಲ್ಲ. ಕೆಲವರಿಗೆ ಹೊಟ್ಟೆಗೆಲ್ಲ ಆಗ್ಬರೋದಿಲ್ಲ, ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಇದು ಆಯಿತು. ಇದಕ್ಕೀಗ ನಾವು ಸಕ್ಕರೆ ಪುಡಿ, ತುಪ್ಪ ಸ್ವಲ್ಪ ಹಾಕ್ಕೊಳ್ತಾ ಇರಬೇಕಿನ್ನು ಇದಕ್ಕೆ. ಸಾಧಾರಣ 3/4 ಕಪ್ಪು ತುಪ್ಪ ಬೇಕೇ ಬೇಕು. ಆನಂತರ ಈ ಪುಡಿ ಮಾಡ್ಕೊಂಡಿದ್ದನ್ನು ಹಾಕ್ಕೊಳ್ಳಿ. ಅದು ಅಳತೆ ಪ್ರಕಾರ ಹಾಕ್ಕೊಂಡ್ರೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಏನು ಗೊತ್ತಾ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದು ಕರಗುತ್ತೆ, ಈಗ ನೀರಾಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಆಮೇಲೆ ಪುನಃ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಾವು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ತಳ ಬಿಡುವ ತನಕ ನಾನು ತೋರಿಸ್ತೇನೆ, ಅದನ್ನ ಮಗುಚ್ತಾ ಬನ್ನಿ. ನೋಡಿ ಈಗ ಇದು ಮುದ್ದೆ ಥರ ಬಂತು ನೋಡಿ. ಸೈಡಲ್ಲಿ ತುಪ್ಪ ಬಿಟ್ಕೊಳ್ಳೋದು ನಿಮಗೆ ಕಾಣ್ತಾ ಇರ್ಬೋದು. ಇಷ್ಟು ಆದರೆ ಆಯಿತು ಅಂತ ಲೆಕ್ಕ. ಒಂದಾ ತಟ್ಟೆಗೆ ಬಾಳೆ ಎಲೆಗೆ ಹಾಕಿ ಅದನ್ನ ಚೆಂದ ಸ್ಪ್ರೆಡ್ ಮಾಡಿ ನಿಮಗೆ ಬೇಕಾದ ಶೇಪಲ್ಲಿ ಪೀಸ್ ಮಾಡಿಕೊಂಡ್ರೆ ಕೇಸರಿ ಬಾತು ರೆಡಿಯಾಗಿರುತ್ತೆ. ಸೈಡಲ್ಲಿ ತುಪ್ಪ ಬಿಡ್ತಿರೋದನ್ನು ನೀವು ನೋಡ್ಬೋದು. ಇದರಲ್ಲಿ ಆ ಕೇಸರಿ ದಳಗಳನ್ನು ಹಾಕೋದ್ರಿಂದ ಕೇಸರಿ ಬಾತು ಏನು ಚೆಂದ ಕಲರ್ ಬಂದಿದೆ ನೋಡಿದರೆ ನೀವು. ಫುಡ್ ಕಲರೆಲ್ಲ ಜಾಸ್ತಿ ಬಳಸೋಕ್ಕೆ ಹೋಗಬೇಡಿ. ನಿಮಗೆ ಏನು ಇಲ್ಲ ಅಂತಂದರೆ ಒಂದು ಚಿಟಿಕೆ ಅರಿಶಿಣ ಹಾಕಿ ಅಷ್ಟೇ ಸಾಕು. ಫುಡ್ ಕಲರ್ ಕೆಮಿಕಲ್ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ನೋಡಿ ಇದು ಆಗಿಬಿಡ್ತು. ಇನ್ನು ಎಲೆಗೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿದರೆ ಆಗೇ ಬಿಡ್ತು. ದ್ರಾಕ್ಷಿ ಗೋಡಂಬನ ಮೇಲೆ ಹಾಕಿ ಅದನ್ನ ಸ್ಪ್ರೆಡ್ ಮಾಡಿ ನೋಡಿ. ಆ ತುಪ್ಪ ಬಿಡ್ತಾರೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಈಗ ಎಲೆಗೆ ಹಾಕಿ ಅದನ್ನ ಸ್ಪ್ರೆಡ್ ಮಾಡಿ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಡ್ತೀವಲ್ಲ ಅದರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ.
ನೋಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಈಗ ಒಂದು ತಂಬುಳಿ ಮಾಡೋಣ. ಈ ಚಗತೆ ಸೊಪ್ಪಿದ್ದು ಫಸ್ಟ್ ಬಾಣಲಿಗೆ ಜೀರಿಗೆ ಪೆಪ್ಪರ್ ಹಾಕ್ಕೊಂಡು ಹುರ್ಕೊಳ್ಳಿ. ಆನಂತರ ಈ ಚಗತೆ ಸೊಪ್ಪನ್ನು ಹಾಕ್ಕೊಂಡು ಹುರ್ಕೊಳ್ಳಿ. ಇದಕ್ಕೆ ಪೆಪ್ಪರ್ ತುಂಬ ಚೆನ್ನಾಗಿ ಬರುತ್ತೆ, ಸೂಟ್ ಆಗುತ್ತೆ. ಇದರದ್ದು ತಂಬುಳಿ ಮಾಡ್ತೀವ ಎಂತೂ ಪತ್ರೊಡೆ ಎಲ್ಲ ತುಂಬ, ದೋಸೆ ಆನಂತರ ಪಲ್ಯ, ಹಲಸಿನ ಬೀಜದ ಜೊತೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಬೇಕಾದ್ರೆ ಉದ್ದಿನ ಕಾಳು ಹಾಕ್ಕೊಳ್ಳಿ, ತಂಬುಳಿ ತುಂಬಾ ಚೆನ್ನಾಗಾಗುತ್ತೆ. ಅದು ಆ್ಯಕ್ಚುಲಿ ಲೆಕ್ಕಾದರೆ ಉದ್ದಿನ ಕಾಳು ಹಾಕೋಬಾರ್ದು, ನಾವು ನಾರ್ಮಲ್ ಟೇಸ್ಟಿಗೆ ಹಾಕೊಳ್ಳೋದಾದರೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಬೇಕು. ಇದು ಚಗತೆ ಸೊಪ್ಪು ನೀಟಾಗಿ ತೊಳೆದು ಹೆಚ್ಕೊಂಡು ಇಟ್ಕೊಳ್ಳಿ. ಇದನ್ನ ಹಾಕಿ ಹುರಿದಾದ ನಂತರ ಪರ ಅನ್ನಬೇಕು, ಅದು ನೀಟಾಗಿ ಹುರಿಬೇಕು. ಅದು ಅಡ್ಡ ವಾಸನೆ ಇರುತ್ತೆ, ಅದೆಲ್ಲ ಹೋಗುತ್ತೆ. ಬಟ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಜೊತೆ ಸ್ವಲ್ಪ ಉಪ್ಪು ಮತ್ತು ಮಜ್ಜಿಗೆ ಹಾಕಿ ರುಬ್ಕೊಂಡ್ರೆ ತಂಬುಳಿ ರೆಡಿ ಆಗುತ್ತೆ. ಬೇಕಾದರೆ ಜೀರಿಗೆ ಒಗ್ಗರಣೆ ಕೊಡಿ, ಇಲ್ಲಾಂದರೆ ಹುರಿದು ಮಾಡಿರೋದ್ರಿಂದ ಒಗ್ಗರಣೆ ಮಸ್ಟ್ ಆ್ಯಂಡ್ ಶುಡ್ ಅಲ್ಲ. ನೋಡಿ ಈಗ ನೋಡಿ ಈ ಕಡೆಯಿಂದ ಅದು ಹುರಿತಾ ಇರಬೇಕು. ಚಿತ್ರಾನ್ನ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ಅನ್ನ ಬೆಂದಿದೆ, ಅದಕ್ಕೆ ಒಗ್ಗರಣೆ, ಉಪ್ಪು, ಸ್ವಲ್ಪ ಬೆಲ್ಲ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಟಿರ್ತೀವಲ್ವ ಅದನ್ನೂ ಸ್ವಲ್ಪ ಹಾಕ್ಕೊಳ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಮ್ಮ ಬೆಕ್ಕಿಗೆ ಈಗ ಊಟಕ್ಕೆ ನೆನಪಾಗ್ತಾ ಉಂಟು, ಲೇಟ್ ಬಂದಿದ್ದಾನೆ ಇವತ್ತು, ನೀವು ನೋಡ್ಬೋದು. ಅನಂತರ ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೆ ಇದೆಲ್ಲ ಹಾಕಿ ನಾನು ಪಕ್ಕದಲ್ಲಿ ಆ ತಂಬುಳಿದ್ನ ಹುರಿತಾನೂ ಇದ್ದೆ ನಾನು. ಇನ್ನು ಲಿಂಬೆಹಣ್ಣು ಹಾಕಿದರೆ, ತೆಂಗಿನಕಾಯಿ ಬೇಕು ಅಂತೇಳಿದ್ರೆ ಹಾಕ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ನೆಲಗಡಲೆ ಮತ್ತು ಸ್ವಲ್ಪ ಅರಿಶಿನ, ಚಿತ್ರಾನ್ನ ಅಂದರೆ ಸ್ವಲ್ಪ ಕಲರ್ ಬೇಕು ತಾನೆ, ಸ್ವಲ್ಪ ನೆಲಗಡಲೆ ಮತ್ತು ಅರಿಶಿನ ಸ್ವಲ್ಪ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಆನಂತರ ನೋಡ್ಕೋತಾ ಬನ್ನಿ, ನಾನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಲಿಂಬೆಹಣ್ಣು ಹಿಂಡಬೇಕಿದ್ರೆ ಕೋಸಂಬರಿಗೂ ಹಿಂಡ್ಕೊಂಡೆ, ನೀವು ನೋಡ್ಬೋದು. ಆನಂತರ ತೋಬೆಗೂ ಅದೇ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡಿದ್ದೆ, ಎಲ್ಲ ಮಿಕ್ಸ್ ಮಾಡಿ ಚಿತ್ರಾನ್ನ ರೆಡಿಯಾಗೇ ಬಿಡ್ತು. ಈಗ ನಾವು ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ಈ ಉಡುಪಿಯಲ್ಲಿ ಸಾರಿಗೆ ಟೊಮೆಟೊ ಹಾಕಲ್ಲ, ನಿಮಗೆ ಅದು ಗೊತ್ತಿರ್ಬೋದು. ನೋಡಿ, ಹುಣಸೆ ಹಣ್ಣನ್ನು ಕಿವಿಚಿ ಹಾಕ್ಕೊಳ್ಳಿ. ನಾನು 1.5 ಲೀಟ್ರಿಗೆ 1 ಲಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು ಬೇಕಾಗುತ್ತೆ. ಅದಕ್ಕೆ ನೋಡಿ, ಆನಂತರ 1 ಬೈ 1 ಸಾಮಾನು ಹಾಕ್ತಾ ಬರಬೇಕು. ಫಸ್ಟ್ ಏನು ಗೊತ್ತಾ, ಹುಣಸೆ ಹಣ್ಣನ್ನು ಹಾಗೇ ಕುದಿಸಬೇಕು, ಅದರ ಹಸಿ ವಾಸನೆ, ಅಡ್ಡ ವಾಸನೆ ಎಲ್ಲ ಹೋಗಬೇಕು. ಅಂದರೆ ಅದಕ್ಕೆ ನೋಡಿ ಇನ್ನು ಉಪ್ಪು, ಬೆಲ್ಲ, ಆನಂತರ ಇಂಗು, ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು ಇಂಥದ್ದೆಲ್ಲ ಹಾಕ್ಕೊಂಡು 1 ರೌಂಡ್ ಕುದಿ ಬರಿಸಲಿಕ್ಕೆ ಬಿಡಬೇಕು. ನಾನಿವತ್ತು ಬೇರೆ ಥರ ಸಾರು ಮಾಡ್ತಾಯಿದ್ದೀನಿ, ಅದನ್ನೂ ನೋಡ್ಕೊಂಡು ಬನ್ನಿ. ಇದಕ್ಕೆ ಇದು ಸಾರಿನ ಪುಡಿ ಎಲ್ಲ ಹಾಕ್ತಾ ಇಲ್ಲ. ಸಾರಿನ ಪುಡಿ, ಸಾಂಬಾರು ಪುಡಿ ವೀಡಿಯೋಗಳನ್ನು ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಉಡುಪಿ ನಮೂನೆ ಸಾರಿನ ಪುಡಿ, ಸಾಂಬಾರು ಪುಡಿ ಎಲ್ಲ. ಈಗ ಅರಿಶಿನ ಹಾಕಿ ಬೇಕಾದಷ್ಟು ನೀರು ಹಾಕಿ ಅದನ್ನ ಕುದಿಯೋಕ್ಕೆ ಇಟ್ಬಿಡಿ. ಈ ಸಾರೊಂದು ಏನು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ, ಅದ್ಭುತವಾಗಿ ಬರುತ್ತೆ. ಇಲ್ಲಿ ಯಾವುದೇ ಫಂಕ್ಷನ್ಗೆ ಹೋದರೂ ಉಡುಪಿ ಸಾರಂತೂ ಭಾಳ ಫೇಮಸ್ಸು. ನೋಡಿ, ಅದನ್ನ ಕುದಿಯೋಕ್ಕಿಟ್ಟು ನೋಡಿ. ಈಗ ತೆಂಗಿನಕಾಯಿ ನೋಡಿ, ಸ್ವಲ್ಪ ತೆಂಗಿನಕಾಯಿ ಮತ್ತು ಸಾರಿನ ಪುಡಿ, 3 ಚಮಚ ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನ ರುಬ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಈ ಥರ ರುಬ್ಕೊಂಡು ಮಾಡಿದರೆ. ರುಬ್ಕೊಂಡು ಈ ಕುದಿಯೋ ಮಿಕ್ಸರಿಗೆ ಹಾಕಿ ನೋಡಿ. ನಂದು ಟ್ರೈಪಾಡ್ ಒಂದು ಹಾಳಾಗಿಬಿಟ್ಟಿದೆ, ಆದ ಕಾರಣ ಸ್ವಲ್ಪ ರಗಳೆ ಕೊಡ್ತಾ ಉಂಟು ನನಗೆ ಅದು. ನೋಡಿ, ಇದನ್ನ ರುಬ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ.
ಇದು ಕುದ್ದ ನಂತರ ಕುದಿಯುವಾಗ ಒಂದು ತೆಂಗಿನಕಾಯಿ ಗೆರಟೆ ಅಥವಾ ತೆಂಗಿನಕಾಯಿ ಚಿಪ್ಪಿರುತ್ತಲ್ಲ ನೋಡಿ, ಅದನ್ನ ಹಾಕೋದನ್ನು ಮರಿಬೇಡಿ. ಅದಕ್ಕೆ ಆ್ಯಕ್ಚುಲಿ ಇಂಗು ಕರಗಿಸಿ ಹಾಕ್ತಾರೆ ಅಂತ ನನಗೆ ಅದು ಮರ್ತೋಯಿತು, ನಾನು ಇಂಗು ಡೈರೆಕ್ಟ್ ಹಾಕಿದ್ದೆ. ಆ ನಂತರ ಅದಕ್ಕೆ ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ, ಅದು ಕುದ್ದ ನಂತರ ನಾವು ಅದಕ್ಕೆ ಬೇಳೆಗಳನ್ನೆಲ್ಲ ಹಾಕಿ ಕುದಿಸಬೇಕು. ಬೇಳೆ ಹಾಕಿದ ನಂತರ ಆ್ಯಕ್ಚುಲಿ ತೆಂಗಿನಕಾಯಿ ಎಣ್ಣೆ ಹಾಕ್ತಾರೆ. ಇದನ್ನ ನೋಡಿ ಆ್ಯಕ್ಚುಲಿ ಅದನ್ನ ನೀಟಾಗಿ ನೋಡಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದರ ಸ್ವಲ್ಪ ನಾನು ತೆಗೆದು ತೋವೆಗೆ ಇಟ್ಕೊಂಡೆ. ತೋವೆ ನಾನು ತುಂಬ ಸಲ ತೋರಿಸಿದ್ದೀನಿ. ಕಾಯಿ ಮೆಣಸು, ಇಂಗು, ಶುಂಠಿ, ಜೀರಿಗೆ ಇದನ್ನೆಲ್ಲ ಹಾಕಿ ಜಜ್ಜಿ, ಕೊತ್ತಂಬರಿ ಸೊಪ್ಪೆಲ್ಲ ಜಜ್ಜಿ ಹಾಕಿ ಮಾಡುವಂಥದ್ದು. ನೋಡಿ ಇದು ಕುದ್ದಿದೆ. ಇದಕ್ಕೆ ನಾವೀಗ ಬೇಳೆ ಹಾಕಿ ಚೆಂದ ಕುದಿಸಬೇಕು. ಆವಾಗ ಸಾರು ರೆಡಿ ಆಗುತ್ತೆ. ಸಾರಂತೂ ಭಾಳ ಚೆಂದಾಗಿತ್ತು. ಮೊನ್ನೆ ಅಮ್ಮನಿಗೂ ಭಾಳ ಖುಷಿ ಆಯ್ತು. ಅಪ್ಪ ಅಮ್ಮ ಹೇಳಿದ್ನೆಲ್ಲ ಬಂದಿದ್ರು ಅಂತಂದ್ಬಿಟ್ಟು ತುಂಬ ಇಷ್ಟಪಟ್ಟರು. ಇಷ್ಟು ಅಡುಗೆ ನೀನು ಒಬ್ಬಳೇ ಮಾಡಿದ್ಯಾ ಅಂತಂದ್ಬಿಟ್ಟು. ಈಗ ಏನು ಗೊತ್ತಾ, ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ನನಗೆ ಒಂದು ಸ್ವಲ್ಪ ಅಭ್ಯಾಸ ಆದಂಗೆ ಆಗಿಬಿಟ್ಟಿದೆ. ಏನು ಗೊತ್ತಾ, ಇದು ಕುದಿಯೋಗಿಂತ ಮುಂಚೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಡಿ. ನಾನು ಸಣ್ಣ 1.5 ಲೀಟ್ರಷ್ಟು ಸಾರು ಮಾಡಿದ್ದೀನಿ. ಇದು ಕುದಿಯೋಕ್ಕೆ ಇಟ್ಬಿಡಿ. ಒಂದೇ ಲಗದ ಚಟ್ನಿ ಮತ್ತು ತಂಬುಳಿನ ರುಬ್ಕೊಂಡೆ. ನಾನು ತುಂಬ ಸಲ ತೋರಿಸಿದ್ದೀನಿ ಚಟ್ನಿ ಮಾಡೋದನ್ನು, ಅದಕ್ಕೆ ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ, ಜಸ್ಟ್ ತೋರಿಸಿದ್ದೀನಿ. ಬೇಕಂದರೆ ಸಾಮಾನನ್ನು ಪಾಸ್ ಮಾಡಿ ನೋಡ್ಕೊಳ್ಳಿ. ಸ್ವಲ್ಪ ಅದನ್ನ ಪುಡಿ ಮಾಡಿಕೊಂಡು ನೀರು ಹಾಕಿ ರುಬ್ಕೊಳ್ಬೇಕು ತಂಬುಳಿಗೆಲ್ಲ. ಕಾಯಿ ಮೆಣಸು, ಶುಂಠಿ, ಇಂಗು, ಉಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ರುಬ್ಕೊಂಡೆ. ನಾನು ಹೆಸರು ಬೇಳೆನ ನೆನೆಸಿಟ್ಟು ಅದನ್ನ ಸೋಸಿಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಪುಡಿ ಮಾಡ್ಕೊಳ್ಳಿ, ಒಂದು ಚಿಟಿಕೆ ಅರಿಶಿಣದ ಜೊತೆ. ಅದನ್ನ ನೀವು ತೋವೆಗೂ ಹಾಕ್ಬೋದು, ವಡೆಗೂ ಹಾಕ್ಬೋದು, ಎಲ್ಲದಕ್ಕೂ ಒಟ್ಟಿಗೆ ಹಾಕಿದ್ರೆ ನೀವು ನೋಡ್ಬೋದು ಇದರಲ್ಲಿ. ಆನಂತರ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ ಇದಕ್ಕೆ ತೋವೆಗೆ ಹಾಕಿದ್ರೆ ನೀರು ಸ್ವಲ್ಪ ಕಡಿಮೆ ಇತ್ತು, ಗಟ್ಟಿಯಾಗಿತ್ತು. ಹಾಕ್ಕೊಂಡು ನೋಡಿ ಅದನ್ನ ಕುದಿಯೋಕ್ಕೆ ಇಟ್ಬಿಟ್ಟೆ. ಆಮೇಲೆ ಪಾಯಸಕ್ಕೆಲ್ಲ ತೋವೆಗೆ ಮತ್ತು ಸಾರಿಗೆ ತುಪ್ಪ ಮತ್ತು ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ. ಅದು ಮೋಸ್ಟ್ಲಿ ವೀಡಿಯೋ ಸಿಗ್ತಾಯಿಲ್ಲ ನನಗೆ. ನಮ್ಮ ಮನೆಯಲ್ಲಿ ಫಂಕ್ಷನ್ ಅಂದರೆ ಇಷ್ಟು ಅಡುಗೆ ಆಗಲೇಬೇಕು. ಕೋಸಂಬರಿ 2 ಬಗೆ ಮಾಡೋರು ಇರ್ತಾರೆ, ಪಲ್ಯ 2 ಬಗೆ ಮಾಡೋರು ಇರ್ತಾರೆ. ಇದೆಲ್ಲ ಆಗಿರುತ್ತೆ ನಮ್ಮ ಮನೆಯಲ್ಲಿ. ನಮ್ಮ ಬ್ರಾಹ್ಮಣರ ಅಡುಗೆ ಅಂದರೆ ಹೀಗೇ ಇರುತ್ತೆ. ನೋಡಿ ಇದಕ್ಕೆ ಈಗ ನೋಡಿ ಕಡಲೆಬೇಳೆ ನೆನೆಸಿಟ್ಟು ನೀರು ಸೋಸಿಟ್ಟಿದ್ದೀನಿ, ನೋಡ್ಬೋದು. ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಆನಂತರ ವಡೆ ಕಾಯಿಸ್ಬೋದಂತೆ, ಅದನ್ನ ಎಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ. ಒಡೆದ ಹಿಟ್ಟು ಪಕ್ಕಕ್ಕಿಟ್ಟು ಎಣ್ಣೆ ಕಾಯಕ್ಕಿಟ್ಟಿದೆ, ನೋಡ್ಬೋದು. ಈಗ ನಾವು ಸುಕ್ಕುನೊಡೆಗೆ ರೆಡಿ ಮಾಡೋಣ. ಎಳ್ಳನ್ನು ಹುರ್ಕೊಳ್ಬೇಕು. ಎಳ್ಳನ್ನು ಹುರಿದು ಅದೇ ಬಾಣಲಿಗೆ ಸ್ವಲ್ಪ ನೀರು ಮತ್ತು ಬೆಲ್ಲ ಹಾಕಿ
ಅದನ್ನ ಒಂದು ಪಾಕ ಬರಲಿಕ್ಕೆ ಬಿಡಿ. ಪಕ್ಕದಲ್ಲಿ ನೋಡಿ, ಒಂದು ಪಾಕ ಬಂದ ನಂತರ ಅದಕ್ಕೆ ಎಳ್ಳು, ಅರಳು ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಪಕ್ಕದಲ್ಲಿ ಕೋಟಿಂಗಿಗೋಸ್ಕರ ಕಡಲೆ ಹಿಟ್ಟಲ್ಲಿ ಬಳಸ್ಬೋದು, ಅಥವಾ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಕ್ರಿಸ್ಪ್ ಬರಲಿಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನ ಕಲಿಸ್ಕೊಳ್ಳಿ. ಇದು ಉಂಡೆ ಪಾಕಕ್ಕೆ ಬಂದಾಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದು ವಿಡಿಯೋ ಎಲ್ಲ ಮಿಸ್ ಆಗಿದೆ. ಸ್ವಲ್ಪ ತುಪ್ಪ, ಎಳ್ಳು, ಆಮೇಲೆ ಏಲಕ್ಕಿ ಪುಡಿ, ಅರಳು ಪುಡಿ. ಅರಳು ಅಂದರೆ ಗೊತ್ತಲ್ಲ, ಪಾಪುಡ್ ರೈಸ್, ಅದರದ್ದು ಪುಡಿ ಸಿಗುತ್ತೆ. ಉಡುಪಿಯಲ್ಲೆಲ್ಲ ಆರಾಮ್ಸೆ ಸಿಗುತ್ತೆ. ಅದು ಹಾಕಿ ಉಂಡೆ ಮಾಡ್ಕೊಳ್ಳಿ. ಕಲಿಸ್ಬೇಕು ನೀಟಾಗಿ. ಎಷ್ಟು ಇದು ಬೇಕಾ ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು 100 ಗ್ರಾಮಷ್ಟು ಅರಳು ಪುಡಿನ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಆನಂತರ ಅದರ ಉಂಡೆ ಕಟ್ಟಿಟ್ಕೊಳ್ಳಿ. ಇದು ಕೆಳಗಿಟ್ಟು ಎಣ್ಣೆನ ಕಾಯಕ್ಕಿಟ್ಟು ನೋಡಿ, ಉಂಡೆ ಮಾಡಿಟ್ಕೊಂಡು ಸ್ವಲ್ಪ ನೀರು ಹಚ್ಚಿಕೊಳ್ಳಿ ಕೈಗೆ, ಎಲ್ಲ ಕೈ ಸುಡುತ್ತೆ. ಆನಂತರ ಈ ಹಿಟ್ಟಿದೆಯಲ್ಲ, ಗೋಧಿ ಹಿಟ್ಟು ಕೋಟಿಂಗಿಗೋಸ್ಕರ ಕರಗಿಸಿರ್ತೀವಲ್ವ, ಅದರಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಕರೆದು ಸುಕ್ಕುನುಂಡೆ ಮುಗ್ದೋಯ್ತು. ಅದೇ ಥರ ವಡೆನೂ ನಿಮಗೆ ಗೊತ್ತಿರ್ಬೋದು, ತಟ್ಟಿ ಎಣ್ಣೆಯಲ್ಲಿ ಕಾಸ್ತಾ ಬಂದೆ. ನಂದು ಯಾಕೋ ಆ್ಯಪ್ ಇದೆಯಲ್ಲ ಎಡಿಟ್ ಮಾಡುವಂಥದ್ದು ತುಂಬ ಕೈ ಕೊಡ್ತಾ ಉಂಟು. ಅದಕ್ಕೆ ಸ್ವಲ್ಪ ಬಿಟ್ಟು ಎಡಿಟ್ ಮಾಡ್ತಾ ಇದ್ದೀನಿ. ನಿಮಗೆ ನೋಡಿದರೆ ಅರ್ಥ ಆಗುತ್ತೆ, ಅನುಭವದ ಕೈಗಳಿಗೆಲ್ಲ. ಒಂದೇ ಸಲಕ್ಕೆ ಉಂಡೆ ಮಾಡಿ, ಏನು ಗೊತ್ತಾ, ಜಾಸ್ತಿ ಹೊತ್ತು ಬಿಡಬಾರ್ದು ಇದನ್ನ. ಆಮೇಲೆ ಗಟ್ಟಿಯಾಗಿ ಬಿಡುತ್ತೆ ಉಂಡೆ ಕಟ್ಟಲಿಕ್ಕೆ. ನೋಡಿ, ಈ ಥರ ಚಮಚೆ ತಗೊಂಡು ಈ ಥರ ಕವರ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದ್ರೆ ಆಗಿಬಿಡ್ತು. ಒಂದೊಂದೇ ಬಿಡ್ತಾ ಬನ್ನಿ. ನೀರು ಮನೆಗೆ ಎತ್ತಿ ಬಿಡ್ಲಿ ಹಾಕ್ಲಿಗ, ಅప్పుడు ಬತ್ತಿ ಎತ್ತಿ ನೀರು ಮನೆಗೆ ಎತ್ತಿ ಬಿಡ್ಲೆ. ಹಾ ಬಣ್ಣ ಮುಗಿನ ಈ ಕುದ್ದು ನೆನಪು ಹೋದ್ರಿ. ನೋಡಿ, ಸುಕ್ಕುನೊಡೆ ಆಗಿಬಿಡ್ತು. ಆನಂತರ ವಡೆನೂ ಹೀಗೆ ಉಂಡೆ ಮಾಡಿ ಇಟ್ಕೊಂಡು ತಟ್ಟಿ ಎಣ್ಣೆಗೆ ಬಿಟ್ಟರೆ ಆಗಿಬಿಡ್ತು. ತುಂಬಾ ಚೆನ್ನಾಗಿ ಬಂದಿತ್ತು ವಡೆ ಕೂಡ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ, ನೀವು ಲೈಕ್ ಮಾಡೋದು, ಕಮೆಂಟ್ಸ್ ಮಾಡೋದನ್ನೆಲ್ಲ ಮರಿಬೇಡಿ. ಏನಾದರೂ ನಿಮಗೆ ಇದರಲ್ಲಿ ಕ್ವಶನ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ, ಹಾಗೇ ಬಿಡ್ತೀವಿ. ವಡೆ ಕೂಡ ಎಷ್ಟು ಸ್ಮೂತಾಗಿ ಗರಿಯಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ಲೈಕ್ ಮಾಡೋದನ್ನು, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಕರ್ಬೂಜ ಹಣ್ಣಿದ್ದು ರಸಾಯನ ಮಾಡಿದ್ದೆ ನೋಡ್ಬೋದು. ಅದನ್ನ ಹೆಚ್ಚಿ ಹಾಕಿಬಿಟ್ಟು ತೆಂಗಿನಕಾಯಿ ಹಾಲು ಹಾಕಿ ನೋಡಿ, ಅದ್ರಲ್ಲಿ ಬೆಲ್ಲ ಕಾಣ್ತಾ ಉಂಟು, ಕರಗಿಲ್ಲ, ಕರಗುತ್ತೆ ಊಟಕ್ಕಾದಾಗ. ನೋಡಿ, ಎಲ್ಲನೂ ರೆಡಿ ಇದೆ ನೋಡ್ಬೋದು. ಅನ್ನ, ಸಾರು, ಅನ್ನ, ಪಲ್ಯ, ಪಾಯಸ, ಚಟ್ನಿ, ಕೋಸಂಬರಿ, ವಡೆ, ಕೇಸರಿ ಬಾತು ಎಲ್ಲನೂ ಇದೆ. ಥ್ಯಾಂಕ್ ಯು.